ಕಮೆಂಟ್ ಹಾಕಿ ಯಾರಿದ್ದೀರಾ. ಯಾರಿದ್ದೀರಾ ಕಮೆಂಟ್ ಹಾಕಿ, ಒಂದು ನಿಮಿಷ. ಹಾಯ್ ಹಾಯ್ ದೇವರೇ, ಯಾರಿದ್ದೀರಾ ಕಮೆಂಟ್ ಹಾಕಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಹಾಯ್ ಶಾಂತಕ್ಕ, ಎಂಚಲ್ಲರು ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹಾಯ್ ಕೃಷ್ಣಣ್ಣ, ಎಂಚಲ್ಲರು ಶಾಂತಸಿ ಸಾಯ್ ಅಂತ ರವೀಂದ್ರ ಅಣ್ಣ. ಬೇಲಾಂಡಿ ಕೃಷ್ಣ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ. ಕೃಷ್ಣ ಬ್ರೋ ಹಾಯ್ ಅಂತ. ಓ ರವೀಂದ್ರ ಅಣ್ಣ ಥ್ಯಾಂಕ್ ಯು, ಮಸ್ತ್ ಕಮೆಂಟ್ ಮಾಡ್ತಿರ್ತ. ಹಾಯ್ ಹಾಯ್ ಓ ದೇವರ ಅಂತ ಹೇಳ್ತಾ ಇದ್ದ. ಹೌದಾ, ಸೌಖ್ಯ ಅಂದೆ ಚಾಂಡೆ ದಾದಿ ತಿಂಡಿ ಚಾಕ್. ಕೃಷ್ಣಣ್ಣ ದೂರ ಪೋಯರಿ ಬೆಚ್ಚುಡ್ವಿನಿಲ್ಲಾರ. ಎಕ್ಸಲೆಂಟ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಹೌದಾ, ಯಾಕೆ ಅವರಿಗೆ ನಗೋದು ಕೊಬ್ಬ? ಇವತ್ತು ಚಂದ ಕಮೆಂಟ್ ಇಂಗ್ಲೀಷಲ್ಲಿ ಕಾಣ್ತುಂಟೆ. ಚಾಂಡ್ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ಅಣ್ಣ. ಗುಡ್ ಗುಡ್ ಅಂತ ಶಾಂತಕ್ಕ. ಆವಡಾತೆ ಅಂದೆ. ಕಾರ್ಕಳ ಬೈಜ್ಯರ ಯಾನ್ ಇತ್ತೆ ಸ್ಟಾರ್ಟ್ ಮಾಡ್ತೀನಿ. ಯಾರು ಬಿಸಿ ಇಲ್ಲ ಇರಕ್ಕೆ. ಮುದ್ದು ಒಲ್ಲರು ಬೊಲ್ಲರು ಪೋತುಚಾರ ಅವು ಈರು ಬೊಲ್ಲರು ಕೃಷ್ಣಣ್ಣ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ಅಣ್ಣನವರು. ನೈಸ್ ಲೈವ್, ಥ್ಯಾಂಕ್ ಯು ಶಾಂತಕ್ಕ. ಗುಡ್ ಗುಡ್ ಶಾಂತಕ್ಕ ಹೇಳ್ತಾ ಇದ್ದಾರೆ. ಹೌದಾ, ಇತ್ತ ಕಮೆಂಟ್ ಸರಿ ಬರೋದುಂಡಿ ಖುಷಿ ಅವನುಂಟು. ಸಂಪತಣ್ಣ ಹಾಯ್ ಹಾಯ್ ಎಂಚಲ್ಲರು ದಾನೆ ಕತೆ ಚಾಪರಿಯಾರ ಲೇಟ್ ಇವತ್ತು ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ತುಷಾಂತ್ ಓಡ್ಕೊಂಡು ಬಂದ್ರು, ಅದು ಸುತ್ತಿಗೆ ಯಾರ ತಲೆಗೆ ಹೊಡಿಲಿಕ್ಕೆ ತುಷಾಂತ್. ಮುದ್ದು ಬೊಲ್ಲಡ್ ಏರಿ ಶಾಂತಕ್ಕ ಏರೆಗೆ ಏನಾಂಡು ಒಂದು ಏರು ಅರಬಿಯನ್ ಆಗಿ ನಂದುಲೇರು ಸಂಪತ್ತಣ್ಣೆ. ಆಯ್ತು ಶಾಂತ ನಂದುಲೇರು ಶಾಂತಕ್ಕ. ಹಾಯ್ ಸಂಪು ಅಂತ ಶಾಂತಕ್ಕ. ಕಮೆಂಟ್ ಸರಿ ಬರೋದುಂಟು ಅಂತ ಕೇಳ್ಕೊಂಡು ನಗ್ತಾ ಇದ್ದಾರೆ ರವೀಂದ್ರಣ್ಣನವರು. ಎನ್ನ ಸಾಂಗ್ ಎಂಚೆ ಇತ್ತಂಡು ಏಪ ಇನಿತಾನೆ ಇನಿಗೇಂದಿಚ್ಚಿ ಕೊಡದ ಶೋಕಿತ್ತು. ತುಷಾಂತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಅವು ಪೊಕ್ಕಡೆ ಓ ಪೊಕ್ಕಡೆ ತುಲೆ ಸೋಕು ಕಮೆಂಟ್ ಬರೋದುಂಟು. ಏರಾ ಸರಿ ಮಲ್ತೇರ ಅಂದು ಅಕ್ಲೆಗೆ ಒಂದು ಕನಿಕರ ಬತ್ತನು. ಹಾಯ್ ಶಾಂತಕ್ಕಪ್ಪ ನಂದುಲ್ಲೇರು ತುಷಾಂತ್. ಹಾಯ್ ರವಿ ಬ್ರೋ ಅಂತ ತುಷಾಂತ್. ಬನ್ನಿ ಬನ್ನಿ ಗೈಸ್, ಮುದ್ದು ಬಂದಿದ್ದಾರೆ ಅಂತೇಳಿ. ಹೌದು, ಮುದ್ದು ಅವರು ಬಂದಿದ್ದಾರೆ, ನೀವು ಕೂಡ ಬನ್ನಿ. ಮುಲ್ಪ ಒಂಜು ಪೊಂಜು ಮುದ್ದು ಮಸ್ತ್ ನೀರಿತ್ತಂಡತ್ತ ಅಂಚ ಪಾಪಯೇ ಆಡ್ದಾಯ ಕುಂಟಾಡ್ದಾರ ಪೋತನ. ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ಬೆಲೆ ಬೆಲೆ ಗೈಸ್, ಬೆಲೆ ಬೆಲೆ, ಬೇಗ ಬೇಗ ಬೆಲೆ. ಕೆಲವರ ಮೆಸೇಜ್ ಇತ್ತಂಡು ಲೈವ್ ಇಜ್ಜೆ ಎಂದು. ಅದೇ ಅತ್ತಿ ಎಲ್ಲ ಆಗ್ಯಾರ. ಓ ದೇವರೇ, ನಿಚಾರ್ಬಿಯ ದಾಯಿಗೆ ಎಲ್ಲ ಆಗ್ಯಾರ ಗೊತ್ತ.
ಮುದ್ದಾತು ಕುಕ್ಕರ್ ಮ್ಯಾಮ್ ಮರ್ರೆ ಮೂರ್ತಿ ಬ್ರೋಪನೊಂದಿಲ್ಲ ತುಷಾಂತ್ ಹೈಡ್ನಲ್ಲಿರಬೇಡಿ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ಎನ್ನ ಟುಗೆದರ್ ಲೈವ್ ಕೋಡ್ ನೈಟ್ ಅಂದ ನವೀನನ್ನ ಟುಗೆದರ್ ಲೈವ್ ಯಾ ಬೈಜ್ ಎಂಕ ಪೋಡಿಗೆ ಹಾಕೊಂಡು ಇರೆಂತು ವರ ಸಂಪದಣ್ಣ ಆಯ್ಕು ಬೈಜ್ ಲೈವ್ ಮಲ್ಪೆರಗ್ ಸನ್ಯ ಪ್ರಾಬ್ಲಮ್ ತೋಜುಡು ಪ್ರಾಬ್ಲಮ್ ಅಂಡ ಸಯ್ಯರ ಹೋಗ್ನಿಗೆ ಏತೋ ಪ್ರಾಬ್ಲಮ್ ಬರ್ಕೊಂಡು ಐಕೆ ಸೈತಂಡ ದಾದ ಸೊಲ್ಯೂಷನ್ ಮಾತೆರಕ್ರ ಪ್ರಾಬ್ಲಮ್ ಮತ್ತೆ ತುಲೆ ಸಂಪತ್ ಅಣ್ಣಗ್ ರವೀಂದ್ರ ಅಣ್ಣಗ್ ಪೂರ ಏತ್ ಪ್ರಾಬ್ಲಮ್ ಉಂಟು ಅಕ್ಕಲ್ ತುಲೆ ಎಂಚ ಉಳ್ಳಿ ಸಂಪೂರ್ಣ ಟುಗೆದರ್ ಕತ್ತಲೆ ಕುಲೆತ್ತಲೆ ಕಂದೆ ಅವಕ್ಕೆ ಹಿಂಗೆ ಪೋಡಿಗಾಯ್ನಿ ನಾನು ಐಕ್ಯ ವೈಜ್ ಇರ್ಲಿಂಗ್ ಕಡಪುಡ್ದಾರತ್ತೆ ಸಂಪತ್ ಬ್ರೋ ಇನಿ ಬಲೆ ಎನ್ನ ಟುಗೆದರ್ ಉಂಡು ಜಾಯ್ನ್ ಅಲ್ಲೇ ಸಂಪು ಬ್ರೋ ಪನಂದು ತುಷಾಂತ್ ಯಾನು ಒಂಜೇ ಸಲ ಸೈಪ್ ನೋಡಿ ಬೊಕ್ಕದಕ್ಲೆ ಇಂಚಿನ ನಾಲ್ಕು ಸರಿ ಸೈಪೇರಿ ರವೀಂದ್ರಣ್ಣ ರವೀಂದ್ರ ಬ್ರೋ ಅಂತ ಶಾಂತಕ್ಕ ಯಾನು ದಾದಿ ಸಂಪತ್ತಣ್ಣ ಇರ್ದಾದಿ ಮಲ್ಲ ಡಾನ್ ನಾನು ನಿನ್ನೆ ಟುಗೆದರ್ ಹೋಗಿದ್ದೆ ಎಬ್ಬೋ ರಡ್ಡು ಚಂಡ ಮುಂಡೇರೇನು ಕುಲ್ಲಾಯಿಲೆ ಕಾತು ಟುಗೆದರ್ ಲೈವ್ ತುಷಾಂತನ್ಲ ರವೀಂದ್ರಣ್ಣ ಒಂಜಿನಾರು ಅಂಟ ರವೀಂದ್ರ ಬ್ರೋ ಕೋಡ್ ಸ್ಟೈಲ್ ಆತೆ ರತೆ ನಂದು ಹೈಡ್ನಲ್ಲಿರಬೇಡಿ ಬನ್ನಿ ಅಂತ ರವೀಂದ್ರಣ್ಣ ಅಳ್ತೇ ಇದ್ದಾರೆ ನೋಡಿ ಯಾನ್ ಡಾನ್ ಇರು ಡಾನ ಗೊತ್ತಾಪ್ ಡಾನ್ ಇಪ್ಪುನು ಮೂಜಿಗೆ ಹೋಕ್ಕದ ಆತ ಕೂಡ ಡಾನಿಗೆ ವಾ ಡಾನಿ ಒಂಜಿ ಗಾಳಿ ಕರೆಕ್ಟ್ ಶಾಂತಕ ಒಂಜಿ ಗಾಳಿ ಯಾನು ಪೊರ್ಲಾತ ಅಂದೇ ಇರು ಬಾರಿ ಪೊರ್ಲು ಇರ್ನಾಥ ಪೊರ್ಲ ಇರ್ಲ ಇಜ್ಜ ಚಂಡ ಮುಂಡೇರಮ್ಮ ಅವೇ ಚಂಡ ಮುಂಡೇರು ಅಯ್ಯೋ ದೇವ ಅವು ಮಗುರುಂಡು ಒಂಜಿ ಒಂದು ಅತ್ತೆ ಸಂಪತ್ತಣ್ಣ ಕರೆಕ್ಟು ಅಂಡರ್ ಓ ದೇವರವನೊಂದಿಲ್ಲ ರವೀಂದ್ರಣ್ಣ ತುಷಾಂತ್ ರಕ್ಕಸಿರ ರಡ್ಡು ರಕ್ಕಸಿರ್ ಜೀತು ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ಮದು ರವೀಂದ್ರ ಬ್ರೋ ಹೊಸ ಅದೇ ಹೂ ಕೊಡ್ತಿದ್ದಾರೆ ಜೀತು ಅವರು ಕೊಡಿ ಎಷ್ಟುಂಟು 4 ಉಂಟಾ ಅದನ್ನು ಎಲ್ಲಿಡುದು ಮಾರ್ರೆ ಎಲ್ಲಿಗೆ ಇಲ್ಲಗ ಬತ್ತಿ ಬೊಕ್ಕ ಮಗುರ್ನಿ ಅಂದ ವಂಚೆನೆ ಅವು 90 ಪಾಂಡ್ ಅಂಚೆನೆ ಯಾನ್ ಸೂಪರ್ ಬನೊಂದಿಲ್ಲ ಅಂದೆ ಜೀತು ದಾದೆತ್ತಂಡೆ ಚಾಕಿರಿಗೆ ಲೈಕ್ ಬೊಕ್ಕ ಕೊರ್ಪಿನ ಲೈಕ್ ಎಲ್ಲೇ ಕೊರ್ಲಿ ಜಸ್ಟ್ ಬ್ರದರ್ ಈ ರೆಂಚೊಲ್ಲರ್ ಬಂದ್ಲೆ ಚಾ ಪರಿಹಾರ ಜಯರಣ್ಣ ಅವರೇ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಬಲೆ ಪೋಯಿ ಒಡೆ ಹೋಗ್ಬನಿ ಜೀತು ದೂರ ಹೋಗ್ಬನು ಮರಲೆ ರವಿ ಬ್ರೋ ನಮಸ್ತೆ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರೋ ಹಾಯ್ ಅಂತ ರವೀಂದ್ರ ಬ್ರೋ ಸ್ಪೀಡ್ ಪಾತೆರ್ನು ಪನೊಂದಿಲ್ಲ ಅಂತ ಕಂದಿ ಸ್ಪೀಡ್ ಎಕ್ಸ್ಪ್ರೆಸ್ ಬಂಜಿ ಪೋಂಡು ಮಾರೆ ತೆರೆತು ಬಂಜಿ ಪೋಂಡು ಬೊಕ ಇನ್ನಿತ್ತೆ ಬಂಜಿಜ್ಜ ತುಷಾಂತ್ 90 ಯಾವುಂಡಾಗೇನೊಂದಿಲ್ಲ ರವೀಂದ್ರಣ್ಣೆ ಚಾಕು ದಾಲ ಇಜ್ಜ ಚಾಕು ಲೋಟೆಡ್ ಚಾ ಬರ್ತೋಡು ಜಿತ್ತು ಶಾಂತ ಸಿಸ್ ಅಂತ ರವೀಂದ್ರಣ್ಣ ಯಾನ ಆರಾಮ ಚಾ ಈರ್ ಪರಿಹಾರ ಚಾ ಇಜ್ಜಿ ಚಾ ತುಜ್ಜಿ ಬೊಕ ಪಲ್ಲೆ ನಿಖಲ ವಿಶೇಷ 90 ಪಾಡಿಜಿ ಪ್ಯಾಂಟ್ ಈರ್ನ ಕರ್ಮ ಬಲೆ ವಣಸ್ ಮಲ್ಪಗ ಇತ್ತೆಂಚಿನ ವಣಸಿ ಈರ್ನ ಮಂಡೆ ಯಾನ್ ಪೋಪ ಡಾಟಾ ಇಜ್ಜಿ ಈ ಸಂಪತ್ತಣ್ಣನ ಸುರು ಮಲ್ತೀರ ರಾಗ ಅದೇ ಹಾಡು ಬಲೆ ಚಾಪರ್ಕ ಬಂದು ಜಸ್ಟ್ ಬ್ರದರ್ ಸುಲ್ಲೇ ಪಾತೆರ್ನು ಸಂಪತ್ತಣ್ಣೆ ಅದೇ ಶಾಂತಕ ಕರೆಕ್ಟ್ ವಂಡರ್ ಜೀತುಲ್ಲ ರೇ ತುರಪೈರ ಏರ್ನ ಉಡಪೈರು ಉಂಟಾನ ಈರ್ನ ಕರ್ಮ ಅಂತ ಹೇಳ್ತಾ ಇದ್ದಾರೆ ಜೀತು ಅವರು ನಗ್ತಾ ಇದ್ದಾರೆ
ಅದೆಂತ ಮರೆ ನಿಮಗೆ ಹಲ್ಲಿಲ್ವಾ ಅಜಿತ್ ಅವರೇ? ಅಜ್ಜರಗ್ಲ ಇಜ್ಜಿ ಪನೊಂದುಲ್ಲೆ ಜಸ್ಟ್ ಬ್ರದರ್. ಈರ್ನ ಡಿ ಪಿ ಎಂಚ ಉಂಡು ಡಿ ಪಿ ಏರ್ನ ಈರ್ ಎನ್ನ ಡಿ ಪಿಯ ಈರ್ನ ಡಿ ಪಿಯಾ ಓಕೆ. ಪೊರ್ಲುಂಡು ಉಲ್ಲೆ ಉಲ್ಲೆ ಪನೊಂದುಲ್ಲೆ ಜೀತು ಈರ್ ಲೈವ್ ಮಲ್ಪರತೆ ಜೀತು ಈರ್ ಪಾತಿಡ್ ಜರ್ದಾನಿ ಎಂಕಲ್ಡ ಕೋಪನ ಒರಿಯ ಅಸಲ್ ಪನೊಂದುಲ್ಲೆ ಜಸ್ಟ್ ಬ್ರದರ್. ಪೊಣ್ಣನ ಸಂಪು ಪನೊಂದುಲ್ಲೆರ್ ಶಾಂತಕ್ಕ. ಐಡ್ನಲ್ಲಿ ಇರ್ಬೇಡಿ ಬನ್ನಿ ಅಂತ ರವೀಂದ್ರಣ್ಣ ದಾದವಾಗಿ ಈರ್ ಲೈವ್ ಮಲ್ಪರತೆ ಈರ್ ಪಾತಿಡ್ ಜರ್ದ ಜೀತು ಕೋಪನ ಸೂಪರ್ ಪನೊಂದುಲ್ಲೆರ್ ಜಸ್ಟ್ ಬ್ರದರ್. ಬೊಕ ಬನ್ಲೆ ವಿಶೇಷ ಬರ್ಸೋ ಮಿನಿ ಜಂಜಿ ಮಿನಿ ಪತ್ತರ ಪೋಯರ ಮ್ಯೂಟ್ ಲೈವ್ ಏರ್ನ ಮ್ಯೂಟ್ ಲೈವ್ ಮ್ಯೂಟ್ ಅತ್ತಿ ಯಾರು ಗೇಮ್ ಗೊಬ್ಬೊಂದಿಪ್ಪೇರು ಮ್ಯೂಟ್ ಅತ್ತಾರ ಮಂಡೆ പൊന്നു ബാല ഏറിಗಿ പൊന്നു ബാല ಸಂಪತ್ പൊന്നു ಬಾಲಗೆ ತುಲೆ ಬರ್ಸ ಇನಿ ಇಜ್ಜಿ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದು ಬರ್ಸ ಇಜ್ಜಿ ಅಂತ? ಗುಜ್ಜೆ ಉಂಡಾ ಗುಜ್ಜೆ ಉಂಡಕ್ಕೆ ನೊಂದುಲ್ಲ ರಂಚಂಡಿ ಈರೇರ ಗುರ್ತದಾರಿ ಗುಜ್ಜೆ ಖಾಲಿ ಆತನಿಗೆ ಬೋಡ ಇರೆ ಗುಜ್ಜೆ ಒಂಜಿ 4 ಗುಜ್ಜೆ ಪಾರ್ಸಲ್ ಬಂತು. ನಾನೇ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ ಯಾನ್ ವೆಜ್ ಮಾರೆ ದೆಂಜಿ ಅತ್ತ ಈರು ವೆಜ್ ಅಂದು ಜಂಜಿ ಪತ್ತರ ಪೋಯರ ಹಾಗೆ ಜಸ್ಟ್ ಬ್ರದರ್ ವೆಜ್ ತಿನ್ಪುನಕುಲು ದೆಂಜಿ ಪತ್ತುಜಾರ ಅವು ಮೇರು ಕೃಷ್ಣಣ್ಣ ಪತ್ತುಜಾರ ಏರಿಯ ಗುರ್ತ ಇರೇನೆ ಮನ್ ಜೀತು ರಚ್ಚೆ ಉಂಡು ಬನೊಂದುಲ್ಲೆರ್ ಸಂಪತ್ತ ಅಲ್ಲೇ ರಚ್ಚೆ ಕೊರ್ಲೆ ಆರೇನ ಪೆತ್ತನ ರಚ್ಚೆ ತಿಂದ್ರು ಅದೇ ಜೀತು ಇರು ಪೆತ್ತನ ತೋಡುಡು ಮಲ್ಲ ಮಲ್ಲ ಮೀನು ಉಂಡು ಬೋಡ ಎಂಚಿನ ತಿಮಿಂಗಿಲ ಮೀನು ಉಂಡ ಅಂದೆ ಇಜ್ಜಿ ಎಂಕು ಗುರ್ತ ಇಜ್ಜಿ ಬಂದೆ ಅವು ಅರ್ಧ ಗುಂತ ಇಂದಾಯಿ ಇಜ್ಜಿ ಎಂಕು ಗುರ್ತ ಬಂಡ ಸಂಪು ಮಲ್ಲ ಕಂಜುಸ್ ಪನೊಂದುಲ್ಲೆರ್ ಶಾಂತಕ್ಕ ದೂರಬಯರ್ ರವೀಂದ್ರಣ್ಣ ನಕ್ಲೆ ಬಲೆ ರವೀಂದ್ರಣ್ಣ ನಕ್ಕಲೆ ತುಷಾಂತ್ ಅಕ್ಲೆ ಪೋಡಿಗೆ ಅಣ್ಣ ಅಂತುಲೆ ನನ್ನ ಮೋಲ್ ಮಕ್ಕಳ ಮಾಲ್ ಪೋಡ ಯಾನ್ ಅವಿಂಚಿನಿ ಮುಗುಡು ಬತ್ವಾರ ಅಲ್ಲ ಸುತ್ತೆ ಕಂತನ್ ತುಷಾಂತ್ ಆ ಸುತ್ತಿಡು ತುಷಾಂತ ಮಂಡೆಗೆ ಬಾಡು ಎಂಚಿನ ಮೀನು ಗುರ್ತ ಇಜ್ಜಿ ಎಂಕ್ ಬಂದ ಬೊಕೇರು ಮೀನು ತೂವಾರ ಪೋತುಂದ ಜಸ್ಟ್ ಬಲೆ ಚಾಪರ್ಕ ಪೊಯ್ ಚಾಪರ್ಕ ಅಜ್ಜಿತ್ತವೆ ದೂರ ಪೋಯರಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ಮುಗುಡು ಅವನ್ ಸರಿ ಬರೆಯವರದ ನೀರಿ ಮುಗುಡು ಬರೆಯಲ್ಲ ಗೊತ್ತಿಲ್ಲ. ಗಿರೀಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಗಿರೀಶ್ ಬ್ರೋ ಏರಿಯು ಟೈಪ್ ಸರಿ ಮಲ್ಪಲೆ ಸಂಪು ಪನೊಂದುಲ್ಲೆ ಶಾಂತಕ್ಕ ಯಾನು ಹುಷಾರುಲ್ಲ ಈರೆಂಚೊಲ್ಲರಣ್ಣ ಅಂತ ರವೀಂದ್ರಣ್ಣ. ಹಾಯ್ ಕೇಶವಣ್ಣ ಹಾಯ್ ಎಂಚೊಲ್ಲರು ತೂಕ ಬಲೆ ದುಬೈಗೆ ಪನೊಂದುಲ್ಲೆ ತುಷ ಪೊಯ್ ದುಬೈ ಪೋಯಿತ್ತ ಚಾತ್ ಜೀರ್ನಾಂಡ ಅಂತ ರವೀಂದ್ರಣ್ಣ ಹಾಯ್ ಕೇಶವಣ್ಣ ಅಂತ ತುಷಾಂತ್. ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ ಅಯ್ಯೋ ಯಾನ್ ಲೈಕ್ ಕೊರ್ತುಜಾ ಕೊರ್ಲೆ ಇರ್ನ ಮಂಡೆಗಲೆ ತುಷಾಂತ್ ಸುತ್ತೆ ಕಂತಿರ್ತದೆ ಐಟೆ ಬಾಡ್ರ ಉಂಟು ತೋಡುಡು ಲಾಗದೆತ್ತೊಂದು ಉಪ್ಪು ಆ ಮೀನುಲು ಅಂದು ತೋಡುಡು ಅಂಚೆನತೆ ಮೀನು ಯಾನ್ ಓ ಅಂದ 7ನೇ ಕ್ಲಾಸ್ ಪೋತನ ಸಂಪತಣ್ಣ ಗೊತ್ತಿತ್ತು ಬಲೆ 90 ಬಯ್ಯದ ಪಾಡುಗ ಬನದಿಲ್ಲ ಕೇಶವಣ್ಣ ಪೊಯ್ ಶಾಂತಕ್ಕ ಮೀನ್ ಬತ್ತ ಕೊರಿಯ ಇತ್ತೆ ಕೊರಿಯರ ಕೊರ್ಜರ್ಡೇರಿಗೆ ಸುತ್ತಿಡು ಪಾಡ್ತು ಇತ್ತೆ. ರವಿ ಅಣ್ಣ ಹಾಯ್ ಅಂತ ಕೇಶವಣ್ಣ ಯಾನ್ ಲೈಕ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣನವರು. ಧನ್ಯವಾದಗಳು. ಯಾನು 90 ಯಾರು 180 ಬೋರ್ಡು ಓ ದೇವರನೆ ಅವೇ ಇರ್ ಮಗುರೊಂದು ಇಪ್ಪುನತೆ ಕೋರಿ ಒಂಜಿ ಕೊರ್ಲೆ ಎಂಕ್ ಮಸ್ತ್ ಅರ್ಜೆಂಟ್ ಅಲೆ ಯಾರಿಗೊಂಜಿ ಕೋರಿ ಕೊರೊಡಿಗೆ ಏನಣ್ಣರ ಕೊರಿ ಎಂಕ್ ಬೋರ್ಡು 90 ಒಂದೊಂದುಲೆ ರವೀಂದ್ರಣ್ಣೆ ಅಂಚೆ ಇಂಚೆ ಮಲ್ಪುನು ಸಂಪು ಅಂದು ಶಾಂತಕ್ಕ
ಚರ್ಮುರಿ ಬೋರ್ಡ್ ಅಂತ ರವೀಂದ್ರಣ್ಣ. ಬಾಯಿ ಮುದ್ದು ನೈಟ್ ತಿಕ್ವೆ ಟಾಟಾ. ಓಕೆ ಸಂಪತಣ್ಣ. ಟಾಟಾ ಮೆಲ್ಲ ಪೋಲೆ ಜಾರುಂಡು ಗುರುಚಿ. ಶುಭ ಸಂಜೆ. ಇರೆಗ್ಲ ಶುಭ ಸಂಜೆ. ಬೇತೆ ಸಂಜೆ ಉಂಡ ಎಂಕ್ ವರನೆ ಪೋಡಿಗೆ ಅಂಡ್ ಶಕಲ ಆ? ಅಂದ ಜಿತ್ತುನ ದಾದೆಗೆಂದು ಓ ದೇವರೇನೆ. ಶಾಂತಕ್ಕ ಬಾಯಿ ಟಾಟಾ ಬೊಕ್ಕ ತಿಕ್ಕುವೆ ಬನ್ನೊಂದು ಲೇಟ್ ಸಂಪತ್ತಲ್ಲಿ. ಜೈ ಶ್ರೀರಾಮ್ ಅಂತ ಜಶ್ಪ್ರದ. ಎಂಕ್ ಪಜ್ಜಿ ಪಜ್ಜಿ ಕೋರಿ ಬೋಡು ಎಂಚಿನ ಪಜ್ಜಿ ಪಜ್ಜಿ ಕೋರಿ ತಿಂದು ಮೂಲು ಇಡೀ ಕೋರಿ ಇಜ್ಜಿ ಮಾಸ ಉಂಡು ಬನ್ನೊಂದು ಲೇಟ್ ಶಾಂತಕ್ಕ. ಜೈ ಗುರುದೇವ್ ಅಂತ ಜಶ್ಪ್ರದ. ಅಜ್ಜಿ ಇರ ಮಂಡೆ ಅನ್ನ ಅಯ್ಯೋ ಅವೆಲ್ಲ ಏನು ಓದೋಡ. ಜೈ ಹನುಮಾನ್ ಜೈ ಶ್ರೀ ಕೃಷ್ಣ ಅಂತ ಜಸ್ಟ್ ಬ್ರದರ್. ಸಂಪು ಓಲು ನೇಲರ ಉಂಡು ಪನೊಂದುಲೆ ಶಾಂತಕ್ಕ. ಬೂರುಂಡ ಈರ್ನ ಬೂರುಂಡ ಇರೆಲ್ಲ ಎಂಕ್ ಬೂರ್ಪವರು ಗೊತ್ತುಂಡ ಅಂದ ಬಲೆ ಬಲೆ ತೂಕ. ಜೈ ಶ್ರೀ ದುರ್ಗೆ ಅಂತ ಹೇಳ್ತಿದ್ದಾರೆ. ಶಕಲಕ ಬೂಮ್ ಬೂಮ್ ಅಂತ ಹೇಳ್ತಿದ್ದಾರೆ ತುಶಾಂತ್. ಬಲೆ ತಿನ್ಕ ಕೋರಿ ಬಂದದಲ್ಲಿ ಎಂಚಿನ ಈರೆ ತಿಲ್ಲಿ ಜೀತು ಎಂಕ್ ಬರ್ಚಿ ನಿಖಲ್ ಪಜ್ಜಿ ಕೋರಿ ತಿನ್ಕಲ ರಕ್ಕ ಸರ್. ಎಂಕ್ ಅರ್ಧ ಕೋರಿ ಯಾವ ಪನೊಂದುಲ್ಲೆ ರವೀಂದ್ರಣ್ಣೆ ಮೊರಣಿ ಏರಾವು ಜಾರ್ದು ಬೂರ್ದಿನ್ ಒಂದು ಏರು ಮಾರ್ರೆ. ಎಂಚಿನ ನಾನೆಟ್ಟೊಂಚೂರು ಡೌಟ್ ಉಂಡವೆ. ಥ್ಯಾಂಕ್ ಯು ಜಸ್ಟ್ ಗುಜ್ಜೆ ದೆಪ್ಪರಬಹುದು. ಯಾರಪ್ಪ ಇದು? ಓ ದೇವರನೆ ಮೇರು ಭಜನೆ ಪನೊಂದುಲ್ಲೆ ಅವು ಮುದ್ದು ಮೈ ಮೈ ಗುಜ್ಜೆ ಬೂರ್ಲೆ ಕಾತಂಡಿಯೇ ಪನೊಂದುಲ್ಲೆ ಸಂಪತ್ತಣ್ಣು. ಗುಜ್ಜೆ ದೆಪ್ಪನಾಗ ಬೋರ್ನಿ ಸಿಸ್ ಏರಿ ನಿಕ್ಲ ಅಜ್ಜೆರು ಬನ್ನಿ ದಾದ ಡೌಟ್. ಈರ್ನ ಕಮೆಂಟ್ ತೋನಾಗ ಚೂರು ಡೌಟ್ ಆವೊಂದುಂಡು ಜೀತು. ಅಂದೆ ಮುದ್ದು ಅಕ್ಕ ಈರು ಜಾರ್ಡ್ ಜಾರ್ದು ಬುರ್ದಾರೆ ಪನೊಂದುಲ್ಲೆ ಕೇಶವಣ್ಣ. ಅವು ಇಜ್ಜಿ ಅವು ಮೇರು ಕೃಷ್ಣನ್ನೇ ಬುಡ್ತು ಹ್ಞೂ ಅಂತ ಹೇಳ್ತಿದ್ದಾರೆ. ಏ ಪನೊಂದುಲ್ಲೇರು ಜೀತು ಎಂಕ್ ಈರ್ನ ಮಿತ್ತು ಒಂಚೂರು ಡೌಟ್ ಉಂಟ. ಈರವಿನಿ ನೂಕುದು ಮಾಡ್ದಾರ. ಸೂಪರ್ ಸೂಪರ್ ಥ್ಯಾಂಕ್ ಯು ಒನ್ಸ್ ಮೋರ್ ಒನ್ಸ್. ದಾದ ಡೌಟು ನೀರು ಏರನ ಏರಾ ತೂತ್ಲೆಕೊಂಡವೆ ಈ ಕಮೆಂಟ್ ತನಗ ಒಂಚೂರು ಡೌಟ್. ಟಾಟಾ ಆಲ್ ಪನೊಂದುಲ್ಲೆ ಸಂಪತ್ತಣ್ಣೆ ಪೋಪುನ ಮೆಲ್ಲ ಬೊಲ್ಲೆವಿ ಡೌಟ್ ಕರ್ಮ ಡೌಟ್ ಕರ್ಮ. ಈ ಕಮೆಂಟ್ಗಳ ಬೊಕ್ಕೊಂಜಿ ಕಮೆಂಟ್ಗಳ ಮ್ಯಾಚ್ ಆಪ್ಲೆಕೊಂಡು ಟಾಟಾ ಹತ್ತು ಬಾಟ ಮರ ಸಂಪು ಪನೊಂದುಲ್ಲೆ ತುಶಾಂತ್. ಅವು ಏರು ಇತ್ತೆ ಒಂದು ಕಾರ್ ಕೊಡ್ದು ನಡಪೀರ್ ಕಮೆಂಟ್ ತೋನಾಗ ಚೂರು ಡೌಟ್ ಉಂಡು ಅಂತ ಹೇಳ್ತಾ ಇದ್ದಾರೆ. ಹೌದು ಮಾರ್ರೆ ಅವ್ರು ಯಾರೋ ನನಗೆ ಗೊತ್ತಿದ್ದವರು. ಮ್ಯಾಚಾ ಅಂದು ಜೀತನ ಕಮೆಂಟ್ಗಳ ಬೊಕ್ಕೊಂಜಿ ಕಮೆಂಟ್ ಉಂಡು ಆ ಪನ್ಪುಜಿ ಪುದರೇರಿಂದ ಅವು ಸೇಮ್ ಉಂಡು ಮಾತ್ರ. ಆರೆನ ಈರ ಗೊತ್ತು ಜಂಕ್ ಆರೇ ಈರ ದಿಪ್ಪು ಎನ್ನ ಪ್ರಕಾರ ಅವರೇ ಇವರು. ನನಗೆ ಪರಿಚಯ ಇಲ್ಲ. ನಿಮ್ದೆಂತ ಅರ್ಧ ಕನ್ನಡ ಅರ್ಧ ತುಳು. ನಿಮ್ಮ ಮಂಡೆಗೆ ಒಂದು ಕೊಡ್ತೇನೆ ನೋಡಿ. ಇರೇನು ನಾಡು ಪತ್ವೆ ಹಿರೇರಿಂದ ನಾಡು ಪತ್ತಂದೆ ಬುಡ್ಪುಚ್ಚಿ ಬಿಡಲ್ಲ ಬಿಡಲ್ಲ. ಎಲ್ಲಿ ಹೋದ್ರು ಮಾರೆ ಎಲ್ಲ ಹೋದ್ರು ಮಾರೆ ಒಮ್ಮೆಲೆ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ. ಗುಡ್ ಗುಡ್ ಬನ್ನಿ ಬನ್ನಿ. ಇರೆಗ್ ಡೌಟ್ ಇತ್ತಂಡ ಯಾನ್ ಎಂಚ ಪರಿಹಾರ ಮಲ್ಪೊಂದು ಇರು ಪರಿಹಾರ ಪನ್ಲೆ ಈರೆ ಪನ್ಲೆ ಇರ್ನ ಒರ್ಜಿನಲ್ ಪುದರ್ದ ಐಡಲ್ಲಿ ಇರಬೇಡಿ ಬನ್ನಿ ಅಂತ ರವೀಂದ್ರಣ್ಣ. ರವಿ ಅಣ್ಣ ಬೊಲ್ಲ ಕಮ್ಮಿ ಆಂಡೆ ನಮ್ಮ ನಾಡಿಯರ ಪೋಯ ಏರಿನ ನಾಡ್ರ ಹೋಗು ಬಿಡಬೇಡಿ ಬಿಡಲ್ಲ
ಬಿಡಲ್ಲ, ಒಂದು ಕೈ ನೋಡ್ಕೊಳ್ತೀವಿ. ముద్దు వరుస ఉండే వరుస ఎక్కడిత్తండి ఎత్తించి పోయి కేశవಣ್ಣ పనందులేరు రవీంద్రాన్ని బుడొచ్చి వాస ఈ మేర సుశాంత్ ನವೇತನೆ ಸಂತು ಎನ್ನ ಒರಿಜಿನಲ್ ಪುದರ್ ಜೀತು ಅವು ಗೊತ್ತುಂಟು ಜೀತುಗ್ಲ ಕುಡೊಂಜಿ ಐಡಿಗ್ಲ ಕನೆಕ್ಟ್ ಉಂಡು ರವೀಂದ್ರ ಅಣ್ಣ ಮರಣಿ ಏರ ಬೊಲ್ಲೊಡು ಪೋತೇರತ್ತೆ ಮುದ್ದು ಅಕ್ಕ ಏರಿ ಏರ್ ಬೊಲ್ಲೊಡು ಪೋತನು ಗೊತ್ತುಜ್ಜಾತ ನಿಖಿಲ್ ಪಂಡಗ ಗೊತ್ತ ಯಾರದು ಬೊಲ್ಲದಲ್ಲಿ ಓದತ್ತು మదిమాలు వా మదిమాలు అవి ఏరు మార ఎన్న లెక్క మెసేజ్ మలుపు ಈ ಅಕ್ಕಲ್ ಮೆಸೇಜ್ ಮಲ್ಪನತಿ ಈರು ಅಕ್ಕಲ್ ಲೆಕ್ಕ ಮೆಸೇಜ್ ಮಲ್ಪುವಾರ್ ಅಂಚ ಡೌಟ್ ಮಧು ಅವರೇ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಮಧು ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಎಬಿ ಎಷ್ಟು ಕಣ್ಣುಂಟು ಮಾರೆ ನಿಮಗೆ, ಎಷ್ಟು ಕಣ್ಣುಂಟು. ಹಾಯ್ ರವಿ ಬ್ರೋ ಅಂತ ಮಧು ಅವು ಪೋವಡ್ ಕೇಶವಣ್ಣ ಓ ಒಂದು ಜನನ ಗೊತ್ತಾಂಡೆ ರವೀಂದ್ರಣ್ಣ ಬೊಲ್ಲಡ್ ಬೋತನ ಆ ಜನ ಅತ್ತೆ ಓಕೆ. ರವಿ ಬ್ರೋ ಮ್ಯಾರೇಜ್ ಉಂತುಂಡತ್ತೆ ಓ ಗೊತ್ತಾಂಡೆ ತೂಕ ಹಾಕಲ್ ಬರಡು ಅಕ್ಕಲ ಅಂಚೊಬ್ರು ಬರ್ಪಿಜ್ಜರು ಜಿತ್ತು ಸೊಪ್ಪು ಹಾಯ್ ಅಂತ ಹೇಳ್ತಿದ್ದಾರೆ ಮಧು ಅವರು. ಅಂದು ಕೇಶವಣ್ಣ ಅಂತ ರವೀಂದ್ರಣ್ಣ. ಸೊಪ್ಪು ಕಾಫಿ ಆಯ್ತಾ? ಕಾಫಿ ಆಗಿಲ್ಲ, ನಿಮ್ದಾಯ್ತಾ? ಏನು ಸ್ಪೆಷಲ್? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಮಾರೆ, ನಿಮ್ಮ ಮಂಡೆಗೆ ಕೊಡ್ತೇನೆ ನೋಡಿ. ಆಯಿತು. ಏನು ತಿಂಡಿ? ಈ ಗುಲಾಬಿ ಎಲ್ಲಿಯಾನು ಇದು ಗುಲಾಬಿ ಬಾಡಿಲ್ವಾ? ಇನ್ನು ಕೊಡಲ್ಲ ಲೈಕ್. ಹೌದಾ? ಉಪ್ಪಿನಕಾಯಿ ಹಾಕಿ ಲೈಕ್ ಅನ್ನು ಇಟ್ಕೊಂಡು. ಲೈಕ್ ಬೇಕಂತಿಲ್ಲ ನಮಗೆ, ಕಮೆಂಟ್ ಇದ್ದರೆ ಸಾಕು. ಕಮೆಂಟ್ ಇದ್ರೆ ಸಾಕು, ನಾವು ಮಾತಾಡ್ತೇವೆ. ಯಾನ್ ಪೋಪೆ ಬಾಯಿ ಮಾತ್ರೆಗಳ ಟಾಟ ಪನ್ನೊಂದುಲ್ಲ ಕೇಶವನ್ನೇ. ಕೋತಿಯಾ? ಕೋತಿ ಈ ಕೋತಿಯಲ್ಲಿ ಏನೋ ಇದ್ದೆ. ಥ್ಯಾಂಕ್ ಯು ಮಧು. ಬಾಯಿ ಹೋಗುದಾ? ಜೀತು ಹೋಗುದಾ? ಹೋಗ್ಬೇಡಿ ಮಾರೆ, ನೀವು ಹೋದ್ರೆ ಇಲ್ಲಿ ಬೋರ್ ಆಗ್ತದೆ. ಲೈಕ್ ಕೊಡಿ ಮಾರೆ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ನನಗೆ ನಿಮ್ಮನ್ನು ಕಂಡು ಹಿಡಿಲಿಕ್ಕುಂಟು. ಸೊಪ್ಪು ಏನು ಸಮಾಚಾರ? ಸಮಾಚಾರ ಏನಿಲ್ಲ, ಹೇಳಬೇಕು. ಮಧು ಹುಲಿ ಅಂತ ಹೇಳ್ತಿದ್ದಾರೆ. ಇದು ಹುಲಿಗೂ ಈ ಐಡಿಗೂ ಇದೇ ಕನೆಕ್ಷನ್ ಆಯಿತಾ? ಎಲ್ಲ ಹೋಗೋದು ಎಲ್ಲಿಗೆ ಹೋಗೋದು? ಭಜನೆ ಮಾಡಿಕ ನಿಮ್ಮ ಐಡಿ ಉಂಟಲ್ಲ, ಮತ್ತೆ ಚೆಕ್ ಮಾಡ್ದೇನೆ ಆಯಿತಾ? ನಿಮ್ಮನ್ನು ಬಿಡಲ್ಲ ಇವತ್ತು. ಹಿಡಿತೇನೆ, ಕಂಡು ಹಿಡಿತೇನೆ. ಸ್ವಲ್ಪ ಕ್ಲೂ ಕೊಡ್ತೀರಾ? ಊರು ಯಾವುದಂತ ಹೇಳ್ತೀರಾ? ಊರು ಹೇಳ್ತೀರಾ? ಸೂಪರ್ ಅಂತ ಹೇಳ್ತಿದ್ದಾರೆ ಮಧು ಅವರು. ಜೀತು ಊರು ಹೇಳಿ ಸ್ವಲ್ಪ. ಸೂಪರ್ ಸಪೋರ್ಟು, ಥ್ಯಾಂಕ್ ಯು. ಮಾತಾಡಿ ಮಧು ಅವರು. ಎಂತೆಂತ ಇದು ಹಾರ್ಟ್ ಕೊಡ್ತಿದ್ದಾರೆ, ಧನ್ಯವಾದಗಳು. ಊರು ಮೂಡಬಿದ್ರೆ. ಮೂಡಬಿದ್ರೆಯಾ? ಅಲ್ಲ, ಹಾಗಾದ್ರೆ ಅವರಲ್ಲ, ಇದು ಬೇರೆ. ಥ್ಯಾಂಕ್ ಯು ಮಧು. ಅದು ಬೇರೆ, ಇದು ಬೇರೆ. ಯಾಕೆ ಹೀಗಾಯಿತು? ಬನ್ನಿ ಗೈಸ್, ಎಲ್ಲಿ ಹೋದು? ಕಮೆಂಟ್ ಹಾಕಿ. ಇರಗೆ ಕನ್ಫ್ಯೂಸ್ ಆತಂಡ. ಅಂದು ಕನ್ಫ್ಯೂಸ್ ಆತಂಡ. 66 26.
ಕಡ್ಲ ಇರತ್ ಈರ್ ಮೂಡುಬಿದ್ರಿಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ರವೀಂದ್ರ ಅಣ್ಣನ ಅಯ್ಯ ಲೈವ್ ಮಲ್ಪರ ಬಂದು ಈ ಜನ ನಾಪತ್ತೈ ಬಲೆ ಮಾರ್ರೆ ಲೈವ್ ಮಲ್ಪಲೆ ಬಂತ ಇತ್ತು ಇಜ್ಜ. ಮಧು ಅವರೇ ಹೇಳಿ ಏನು ಮತ್ತೆ ವಿಶೇಷ? ಎಲ್ಲ ಹೋದದ್ದೆ ಅಂತ ಪಾಪಿಗಳು. ಒಮ್ಮೆ ರೈಲ್ ಬಂದಾಗೆ ಬಂದರು ಮಾರು, ಈಗ ನೋಡಿದರೆ ಯಾರು ಇಲ್ಲ. ಹಾಯ್ ಇದ್ದೀರಾ? ಮತ್ತೆ ಮಾತಾಡೋಕ್ಕೆ ಒಬ್ಬ ನೀನೇ ಪಾಪಿ ಅಂತ ಹೇಳ್ತಿದ್ದೆ. ನಾನು ಪಾಪಿ ಅಲ್ಲ, ನಾನು ತುಂಬ ಒಳ್ಳೆಯವಳು ಆಯಿತಾ, ಒಳ್ಳೆಯ ಹುಡುಗಿ. ಜೀತು ಪೋಯ್ನೆ ನಂದದೆ ಸೊಪ್ಪು ಏನು ತಿಂದೆ? ನಾನು ಏನು ತಿಂದೆ ಅಂದರೆ ಮಧ್ಯಾಹ್ನ ಊಟ ಮಾಡಿದೆ. ನನಗೆ ಗೊತ್ತಿಲ್ಲ ಅಲ್ವಾ, ಏನು ಗೊತ್ತಿಲ್ಲ ಮಧು ಅವರು, ಏನು ಗೊತ್ತಿಲ್ಲ, ಊಟ ಮಾಡಲಿಕ್ಕೆ ಗೊತ್ತಿಲ್ವಾ? ನೀನು ಯಾವ ಹುಡುಗಿ ಅಂತ? ಓ ಹಂಗ, ನಾನು ಒಳ್ಳೆಯ ಹುಡುಗಿ. ರವೀಂದ್ರ ಅಣ್ಣ ಬನ್ನಿ ಮಾರ್ರೆ. ಸುಳ್ಳು? ಯಾವುದು ಸುಳ್ಳು? ಎಂತ ಸುಳ್ಳು? ಏನದು? ಯಾವುದು? ಜೋರಾಗಿ ಹಾಡು. ಇಲ್ಲ, ಜೋರಾಗಿ ಹಾಡಲಿಕ್ಕೆ ಬೇಡ, ಓಡಿ ಹೋಗ್ತಾರೆ. ಹಾಡಲ್ಲ ಹಾಡಲ್ಲ, ಕೇಳೋಣ. ನನ್ನ ವಾಯ್ಸ್ ಅಷ್ಟು ಒಳ್ಳೇದಿಲ್ಲ ಮೇಡಮ್ ಮಧು ಅವರು. ನೀವು ಬೇಕಾದರೆ ನಂದು ವಿಡಿಯೋದಲ್ಲಿ ನೋಡಿ, ವಿಡಿಯೋದಲ್ಲಿ ಒಂದೆರಡು ಇರ್ಬೋದಷ್ಟೆ, ಎಲ್ಲ ಡಿಲೀಟ್ ಮಾಡಿದ್ದೇನೆ. ಕಣ್ಣು ಬಿದ್ದಿದೆ, ಕಣ್ಣು. ನಾ ಒಬ್ಬನೇ ಇರುವುದು. ಹೌದು, ಒಬ್ಬನೇ ಇದ್ದೀರಾ, ಎಲ್ಲರೂ ಹೋದ್ರು ನಾನು. ಮತ್ತೆ ಅವರಿಗೆ ಮತ್ತೆ ಬೇರೆ ಲೈವಲ್ಲಿ ಸಿಗ್ತಾರಲ್ಲ, ಅವರಿಗೆ ಉಂಟಿವತ್ತು. ಬಲೆ ನಕ್ಕೂರು ನೂಡಲ್ಸ್ ಬತ್ತನು ಹೈಡೆಂಚಿನ ತೆತ್ತಿದೀಪನೇ ಇರೋದು ಶಾಂತ. ನೀನು ಮಂಗ, ನಾನು ಮಂಗನ? ಓ ದೇವರೇನೆ, ನನ್ನನ್ನು ಮಂಗ ಅಂತ ಹೇಳಿದ್ದು. ಯಾರು ಇಲ್ಲದಿದ್ರೂ ನಾ ಇದ್ದೇನೆ. ಹೌದಾ? ನೀವು ಹೈಡಲ್ಲಿ ಇರೋದಲ್ಲ, ನಿಮಗೆ ಹೈಡಲ್ಲಿ ಕೂತ್ಕೊಳ್ಳಿಕ್ಕೆ ಭಾರಿ ಇಷ್ಟ ಅಲ್ಲ? ಮತ್ತೆ ಮಧು ಅವರೇ ನೋಡಿ, ಮತ್ತೆ ಎಷ್ಟು ಗಂಟೆಗೆ? 7:15. 7:15? ಎಷ್ಟು? 7:15, 8 ಗಂಟೆಗೆ ಇದು ಯಕ್ಷಗಾನದ ಪಾತ್ರಧಾರಿಗಳು ಬರ್ತಾರೆ. ಮಂಗ ಅಲ್ಲ, ಗೋರಿಲ್ಲ ಅಂತ ಹೇಳ್ತಿದ್ದಾರೆ ಪ್ರಶಾಂತ್. ಗೋರಿಲ್ಲ ನೀವೇ. ಎಲ್ಲಿ ನಿಮ್ಮದು ಗ್ಯಾಂಗ್? ಎಲ್ಲಿ? ಅವರನ್ನು ಕರ್ಕೊಂಡು ಬನ್ನಿ. ಹೋದ್ರ ಡಿ ಪಿನಲ್ಲಿ? ಹೌದು, ಅದು ಎಂತ ಗೊತ್ತಾ, ನನಗೆ ಅದು ಡಿ ಪಿ ಇಷ್ಟ ಆಯ್ತಾ. ನಾನು ಸ್ಟಾರ್ಟಿಂಗಿನಿಂದ ಅದೇ ಡಿ ಪಿ ಹಾಕ್ತಿದ್ದೆ. ಎಲ್ಲರೂ ಹೇಳ್ತಿದ್ರು ಅದನ್ನು ತೆಗಿಬೇಡ ಅಂತ, ಅದಕ್ಕೆ ನಾನು ತೆಗಿಲಿಲ್ಲ. ನಿನ್ನ ಡಿ ಪಿ ಹಾಕೋದಲ್ವಾ,
ಸದ್ಯಕ್ಕೆ ಬೇಡ ಅಂತ. ಚಂಡಮುಂಡರ ಪ್ರವೇಶ ಇದೆ, ಹೌದು. 8 ಗಂಟೆಗೆ. ನನಗೆ ಹೆದರಿಕೆ ಆಗ್ತದೆ, ನಾನು ಬರಲ್ಲ ಆಯಿತಾ. ಏನದು, ಏನು ಅದು ಅಂದರೆ 7:30 7:30 8 ಗಂಟೆನಾ, ಅಷ್ಟೇನಾ? ಅರ್ಧ ಗಂಟೆನಾ? ನಾಟಕ ದರ್ಶನನಾ? ಯಾವುದು ನಾಟಕ ದರ್ಶನ? ಅಲ್ಲ, ಅದು ಇವರದು ಪ್ರವೇಶ ಹಾಗೇನೆ ಇರ್ತದೆ. ಇವರಿದ್ದಾರಲ್ಲ, ಇಬ್ಬರದು ಪ್ರವೇಶ ಹಾಗೇನೆ. ಇನ್ನೊಬ್ರಿದ್ರು, ಅವರೆಲ್ಲಿ ಹೋದ್ರ? ಬೇಗ ಮೆಸೇಜ್ ಹಾಕ್ತಾರೆ ಲೈವ್ ಇಲ್ವಾ ಅಂತ. ಈಗ ನೋಡಿದ್ರೆ ಇಲ್ಲ ಅವರು. ಮತ್ತೆ ಏನು ಸಮಾಚಾರ ಹೇಳಬೇಕು. ಲೈವು ಲೈವ್ ಶುರು ಆಡ, ಲೈವ್ ಸ್ಟಾರ್ಟ್ ಆಯ್ತಾ ತುಷಾಂತ್ ಎಂತ ಹೇಳಿದ್ದು? ಲೈವ್ ಅಂತ ಯಾವುದ್ರಲ್ಲಿ ಮೆಸೇಜ್ ಹಾಕ್ತಾರೆ? ಲೈವ್ ಅಂತ ಯಾವುದ್ರಲ್ಲಿ ಮೆಸೇಜ್ ಹಾಕ್ತಾರೆ? ಹ್ಞೂ, ಇನ್ಸ್ಟಾನಾ? ಅಲ್ಲ ಅಲ್ಲ, ಇನ್ಸ್ಟಾದಲ್ಲೂ ಕೆಲವುದ್ರಲ್ಲಿ ಹಾಕ್ತಾರೆ, ಕೆಲವುದ್ರಲ್ಲೆಲ್ಲ ಒಂದರಲ್ಲೇ ಹಾಕೋದು ನನಗೆ. 7:30 ಇಲ್ಲದಿದ್ದರೆ 8 ಗಂಟೆ ನನ್ನ ಲೈವ್ ಶುರು ಆಗೋ ಟೈಮ್ ಮಾರೆ. ಹೌದಾ, ಓಕೆ ಓಕೆ. ನಿಂದು ಇನ್ಸ್ಟಾ ಇಲ್ವಾ ಮಂಗನ? ಇದೆ, ಇನ್ಸ್ಟಾ ಇದೆ, ಆದರೆ ನಾನು ಯೂಸ್ ಮಾಡೋದು ಕಡಿಮೆ, ಯೂಸ್ ಮಾಡಲ್ಲ ಜಾಸ್ತಿ. ಇದ್ರೆ ನನ್ನ ID. ಓಕೆ ಓಕೆ ಓಕೆ. ಹಾಂ ಹೇಳಿ ಮಧು, ಹೇಳಿ ಅಲ್ಲ. ಏನು ಮಾಡ್ತಾ ಇದ್ದೀಯಾ? ಏನು ಮಾಡ್ತಿದ್ದೇನೆ ಅಂದರೆ ನಾನೀಗ ಕೂತದ್ದು, ಇನ್ನು 5:00ವರೆಗೆ ಹೊರಡಬೇಕು. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮನೆಯಲ್ಲೆಲ್ಲ ಆರಾಮಿದ್ದಾರೆ. ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ? ನಿಮ್ಮ ಜೊತೆ ಇನ್ನೊಬ್ರು ಯಾರೋ ಇದ್ದಾರೆ ಹೈಡಲ್, ಬರ್ತಾ ಇದ್ದಾನೆ. ಹೈಡಲ್ಲಿದ್ದವ್ರು ಬೇಗ ಬೇಗ ಬಂದು ಕಮೆಂಟ್ ಹಾಕಿ. ಒಣಸಾಂಡೆ ಸೊಪ್ಪು, ಒಣಸಾತನು, ಅದು ನಾನೇ. ಓ ದೇವರ, ಕಳ್ಳ ಬೆಕ್ಕು ನೀವೇನಾ? ಇನ್ನೊಬ್ಬರಿದ್ದಾರೆ, ಹೌದು ಮಾರ, 3 ಮಂದಿ ಇದ್ದಾರೆ ಪಾಪಿಗಳು.
ಕಮೆಂಟ್ ಹಾಕೋಕ್ಕೆ ಅವ್ರಿಗೆ ಆಗೋದಿಲ್ಲ, ಭಾಷೆ ಇಲ್ಲ ಅದು. ಬೈತೀನಿ. ಅವ್ರು ನನಗೆ ಬೈದಿದ್ರೆ ಸಾಕಾಯ್ತು, ಈಗ ಕೆಳಗೆ ಬಂದು ವನಸು ಮಲ್ತೊಂದುಲ್ಲೆ ಅಂದ. ಓ ಓಯ್ ಪಾಪಿನ ಅಂತ ಹೇಳ್ತಿದ್ದಾರೆ. ಹೌದು, ಅದಕ್ಕೆ ನೋಡಿ ಒಬ್ಬರು ಓಡಿದ್ರು, ಪಾಪಿ ಅಂತ ಅಂದ ಕೂಡಲೇ ಓಡಿದ್ರು. ಒಬ್ಬರು ಊಟದಲ್ಲಿದ್ದಾರಂತೆ, ಊಟ ಮಾಡುತ್ತಿದ್ದಾರೆ ದುಷ್ಯಂತ್ ಅವರು. ಓಕೆ, ಊಟ ಮಾಡಿ ಬರ್ತೀನಿ ಎಂತ. ನೀವು ಊಟ ಮಾಡುದಾ? ನೀವು ಕೂಡ ಊಟ ಮಾಡುದಾ? ನಾ ಪಾಪಿಯ? ಮತ್ತು ಹೈಡಲ್ಲಿದ್ದವರು ಪಾಪಿಗಳು. ಬಾಯ್ ಸೊಪ್ಪ ಅಂತ ಹೇಳ್ತಿದ್ದಾರೆ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಮಧು ಅವರೇ. ಎಲ್ಲ ಹೋದ್ರ? ಹೈಡಲ್ಲಿರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅವರೆಲ್ಲ ಊಟದಲ್ಲಿದ್ದಾರೆ, ನೀವು ಎಲ್ಲಿಗೆ ಕರಿತೀರ? ಕಣ್ಣಿಗೆ ಕಾಣೋ ಅಲ್ಲೇ ಚೆಂಡೆ ಬತ್ತು ಚಂಡೆ ಚೆಂಡೆನ ಇರ ಮಂಡೆ ತುಷಾಂತ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಮತ್ತೆ ಬರ್ತೀನಿ ಸೊಪ್ಪು. ಓಕೆ ಓಕೆ, ಮತ್ತೆ ಇರ್ತೀನಿ ಗೊತ್ತಿಲ್ಲ, ಒಂದು 5:30 ತನಕ ಮಾತ್ರ ಆಯಿತಾ? 5:30 ತನಕ ಮತ್ತೆ ಹೋಗ್ತೇನೆ. ಕಮೆಂಟ್ ಸಪೋರ್ಟು ಲೈಕ್ 5:30ಗೆ ಎಂಡ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಬಂದರೆ ಮಾತಾಡ್ತೇನೆ, ಇಲ್ಲದಿದ್ದರೆ ನಾಳೆ ಮಾತಾಡ್ತೇನೆ. ಓಕೆನಾ? ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಲೈವ್ ಮಾಡಿತ್ತು. ದೆವ್ವ ಕಳಿಸ್ತಿದ್ದಾರೆ ತುಷಾಂತ್ ಅಲ್ವಾ ರವೀಂದ್ರಣ್ಣ? ಟುಗೆದರ್ ಪಾಡಿಜಾರ ಇಜ್ಜಿ ತುಷಾಂತ್. ಇನಿ ಎನ್ನ ಪೂರ ಪ್ಲಾನ್ ಪೂರ ಪೋತು. ಸೊಪ್ಪು, ನಿನ್ನ ವಾಯ್ಸ್ ಕೇಳಿ ನಿನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ ಅಂತ. ಇವಿ ಅಷ್ಟು ಖರಾಬ್ ಇದೆಯಾ ವಾಯ್ಸು? ಯಪ್ಪ ದೇವರನ್ನೇ. ತುಷಾಂತ್ ತೂಲೆ ಮೆಸೇಜ್ ತುಲೆ ಯಪ್ಪ. ರವೀಂದ್ರಣ್ಣ ಉಲ್ಲಾರ ಫಯರ್. ಹ್ಞೂ ಆಂಟಿ ವಾಯ್ಸ್ ನಿಂದು ಎಬ್ಬಿ. ಅದಕ್ಕೆ ನಾನು ಸಾಂಗ್ ಆಡ್ತಿಲ್ಲ.
ಏನದು ಯವ್ವಿ, ಏನಿಲ್ಲ. ನನ್ನ ಮಂಡೆ ನನ್ನ ಹತ್ರನೇ ಉಂಟು. ಡ್ಯಾನ್ಸ್ ಮಾಡ್ತಿದ್ದಾರೆ. ನೀವೆಲ್ಲಿಗ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ರಲ್ಲ, ಹೋಗಿ ಬನ್ನಿ. ಮಧು ಬ್ಯುಸಿ ಇದ್ದರೆ ಪರವಾಗಿಲ್ಲ ಆಯಿತಾ, ಫ್ರೀ ಇದ್ದರೆ ಸಪೋರ್ಟ್ ಮಾಡಿದ್ರೆ ಸಾಕು. ಅಕ್ಕ ಹಿರೇಗೊಂಜಿ ಎನ್ನ ವಿಷಯ ಗೊತ್ತುಂಡ ದಾದ ಸೌಮ್ಯ, ದಾದಾಂಡು ಹೋಗ್ಬೇಕಾ? ಅಲ್ಲ, ನೀವು ಎಂತದ ಬ್ಯುಸಿ ಇದ್ದೇನಂತ ಹೇಳಿದ್ರಲ್ಲ, ಅದಕ್ಕೆ ಸರಿ ಬಿಡು. ಓ ದೇವರೇನ, ಹಾಗೆ ಹೇಳಿದಲ್ಲ ಮಧು ಅವರೇ, ಎಂತ ನೀವು? ಸೌಮ್ಯ ಹೇಳಿ, ಏನು ವಿಷಯ? ಸಾರಿ ಸೊಪ್ಪು ಬಂದಿದ್ದು. ಅಯ್ಯ, ಎಂತ ಇದು ಮಧು, ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾನು ಹಾಗೆ ಹೇಳಿದ್ದಲ್ಲ, ನೀವೆಲ್ಲ ಹೇಳಿದ್ದು. ಸೌಮ್ಯ, ಹಾಂ, ದಾಯ್ ಬೇಜಾರು ಸೌಮ್ಯ. ಹ್ಞೂ, ಬೇಜಾರು ಮನ್ ಪುಚ್ಚಿ ಒಯ್ಕ್ಲ ಗೊತ್ತಾಂಡಿ. ಉಲ್ಲಾರಾ ಸೌಮ್ಯ ಪಾತಿರ್ಲಿ. ಸೌಮ್ಯ ದಾಯಿ ಬುಲಿಪ್ ನ್ಯಾಲ ಬುಲಿಪ್. ಸೌಮ್ಯ ಪಾತಿರ್ಲ ಸೌಮ್ಯ ಅವೇನ್ ಪುರ ಇರ ತೊಂದು ಮಲ್ಪರ ಬರ್ಲಿ ಗೊತ್ತಾಂಡಿ. ಎಂತಾಯ್ತು ಮಧು ಅವರೇ, ಯಾಕೆ ನೀವು ಹಾಗೆ ಹೇಳ್ತಿದ್ದೀರಾ? ಹ್ಞೂ, ಸೌಮ್ಯ ಉಲ್ಲಾರಾ ಪಾತಿರ್ಲಿ. ನಿಕಲ್ ಪಾತಿರ್ ಜರ್ಡಿ ಇಂಕಲ ಬೇಜಾರ. ಹ್ಞೂ, ನೀವು ಮಾತಾಡಿ ಅಲ್ಲ, ಮಾತಾಡಲ್ವಾ? ಯಾರು ಕೂಡ ಮಾತಾಡಲ್ವಾ? ತುಷಾಂತ್ ಅನ್ಬೇಡಿ, ಎನ್ನ ಒಂಜಿ ಕೈ ಸರಿ ಇಜ್ಜಿ ಒಂಜಿ ಅವಕ್ಕೆ ಬೇಜಾರು ಮಲ್ಪರ ಬಲ್ಲಿ ಸೌಮ್ಯ. ಅವು ಇಂಕಿರಿಗೆ ಎಂಚಪ್ಪ ನೋಡಿ ಹಿಂದೆ ಗೊತ್ತಾ ಅಂದಿಜ್ಜಿ, ಹೋಗ್ಬೇಕಂದ್ರಿ ಹೋಗಿ ಅಂದ್ರಿ ಅಲ್ಲ, ಹಾಗೆ ಹೇಳಿದಲ್ಲ ಮಧು ಅವರೇ, ನೀವೇ ಹೇಳಿದ್ದಲ್ಲ ನನಗೆ ಎಂಥ ವರ್ಕ್ ಇದೆ ಮತ್ತೆ ಬರ್ತೇನೆ ಅಂತ ಹೇಳಿದ್ರಲ್ಲ, ಅದೇ ಹೇಳಿದ್ದು. ನೀವು ಅದಕ್ಕೆಲ್ಲ ಕೋಪ ಮಾಡಿದ್ರೆ ಅಂತ. ಎಲ್ಲರೂ ಕೋಪ ಮಾಡ್ಕೊಂಡು ಬಿಟ್ರೆ ಹೇಗೆ ಹೇಳಿ?
ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಅದಾದರೂ ಹೇಳಿ. ಹ್ಞೂ. ತುಷಾಂತ್ ಉಲ್ಲಾರ ತುಷಾಂತ್. ఉల్ల దాదా పనులు కాలేజ్ ಯಾನ್ ಲೈವ್ ಎಂಡ್ ಮಾಡ್ಬೋದಾ ತುಷಾಂತ್? ಸೌಮ್ಯ ಲೈವ್ ಎಂಡ್ ಮಾಡ್ಕೊಳ್ಳಿ. ಬೇಜಾರು ಮಲ್ಪೊಚ್ಚು ಇಕ್ಕದ ನಾನೂರ ಪಾತಿರುಕ. ಓಕೆನಾ? ಬಾಯ್ ತುಷಾಂತ್, ಥ್ಯಾಂಕ್ ಯು. ಮಧು ಥ್ಯಾಂಕ್ ಯು. ಸೌಮ್ಯ ಇಂಕಿ ರವೀಂದ್ರ ಅಣ್ಣ, ಶಾಂತಕ್ಕ, ಕೃಷ್ಣ ಅಣ್ಣ, ಜೀತು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬೊಚ್ಚು ಯಾನ್ ಫಸ್ಟಿಗೆ ದಾಯಪ್ಪ ಸೌಮ್ಯ ಯಾನ್ ಅಂಚೆಪುರ ಯೋಚನೆ ಮಲ್ಪುಜಿ ಸೌಮ್ಯ ಎಂಕ್ ಏರ್ಲಾತೆ ಯಾನ್ ಅಕ್ಲ ಅಂಚ ಇಂಚ ಅವು ಪೂರ ಇಜ್ಜಿ ಯಾನ್ ಹೊರ ಉಂಡತೆ ಹೊರ ಅಕ್ಲು ಇಷ್ಟ ಅಕ್ಲು ಏನನ ದಿಪ್ಪಡ್ಬೋಡಂಡ ಆ ಟೈಮ್ಗ್ಲ ಅಕ್ಲು ಎಂಪುಡ್ದು ಕೊರ್ಪಿಜಿ ಗೊತ್ತಾಂಡೆ. ಈ ರವೆನೊಂಜಿ ಯೋಚನೆ ಮಲ್ಪೊಚ್ಚಿ. ಓಕೆನಾ? ಸುಶಾಂತ ಅವು ಕೊಡಕ್ಕೆ ಏನು ಸರಿ ಹತ್ತಿ ಗೊತ್ತಾಂಡೆ. ಇದು ಮಿತ್ ಕಮೆಂಟ್ ಇದಿಲ್ಲ ಆತ್ಯ ಅಕ್ಲೆಗೆ ಬೇಜಾರು ಮಲ್ಪರ ಬರ್ಲೈತೆ. ದಾಲ ತುಜಿ ಅಕ್ಕ ಇರು ಒಂಜೇನಡ ಯಾನ್ ಪಾತಿರುವೆ ಸೌಮ್ಯ ಯಾನ್ ಎಪ್ಪೋಗ್ಲ ಪಾತಿರುವೆ ಇರು ಅವೇನೊಂಜಿ ಒಂದು ಮಲ್ಪೊಜ್ಜಿ. ಅಂಚೆ ಪೂರ ಯೋಚನೆ ಮಲ್ಪರ ಓದ್ಜಿ.
ಚಾಪರಿಯರ ಪಲ್ಲೆ ಸೌಮ್ಯ ಚಾಡೆ ತುಷಾಂತ್ ಪಾಯರ ಏರ್ ಲೆಜ್ಜರ್ ಡೇ ಲೈವ್ ಎಂಡ್ ಮಲ್ಪೆ ಓಕೆನಾ ಎಂಕು ವಿಷಯನೇ ಗೊತ್ತುಜ್ಜಿ ಉಲ್ಲ ಅಂದ ಸೌಮ್ಯ ಪಾತಿರ್ಲೆ ಚಾಡಕ್ಕ ಚಾ ಇಜ್ಜಿ ಸೌಮ್ಯ ಇರ್ನಾಡ ನಾನು ಇಲ್ಲಾಗ ಬಿದ್ದಾಡಿ ಚಾ ಬರ್ತಜ್ಜಿ ಓಕೆ ಅಲ್ಲ ಲೈವ್ ಎಂಡ್ ಮಾಡ್ತೇವೆ ಥ್ಯಾಂಕ್ ಯು ಏನು ಎಲ್ಲ ತಿಕ್ಕುವ ಲೈವ್ ಬಿಡು ಇಟ್ಕೊಡು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೌಮ್ಯ ಥ್ಯಾಂಕ್ ಯು ತುಷಾಂತ್ ಥ್ಯಾಂಕ್ ಯು ಬೊಕ್ಕ ಪಾತಿರ್ಗವಿ ಸೌಮ್ಯ ಬಾಯ್ ಬಾಯ್ ಜಾಗ್ರತೆ ಇಕ್ಲ ಟೆನ್ಷನ್ ಮಲ್ಪೊಚ್ಚಿ ಖುಷಿ ಆದಿಪ್ಪುಲೆ